ಎಂತ ಅವಸ್ಥೆ ನೋಡಿ ನಮ್ದು. Guys, what are you ಒಳ್ಳೆ talking? ಬೌಲಿಂಗ್ ಟೀಮ್ ಟು ದ ಬೀಚ್. Habibi, welcome to Sharjah. Bye bye Dubai. ಮಕ್ಕಳು ಚಾನ್ಸ್ ಸಿಕ್ಕುವ हमको भी मिलेगा ಚಾನ್ಸ್. Saudi. ಅಲ್ವಾ ಗೆಳೆಯರೇ, ನಾವು ಗೆಳತಿಯರೇ ಅದು ಬೇಕಲ್ಲ. ನಾವು ಗ್ರೌಂಡಿಗೆ ರೀಚ್ ಆದ್ವಿ ಗೆಳೆಯರೇ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಗೆಳೆಯರೇ. ನಮ್ಮ ನವೀನನ್ನ ಇದ್ದಾರೆ ಇಲ್ಲಿ, ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟಂತೆ ಅವರಿಗೆ. ವಿ ಆಲ್ರೆಡಿ ಮೀಟ್ ಅಗೈನ್. ಇಟ್ಕೊಳ್ಳಿ ಗೆಳೆಯರೇ, ಇದು ಈಗ ಇಟ್ಕೊಳ್ಬೇಕು. ಈಗ ಹಿಡ್ಕೊಳ್ಳೋದಲ್ಲ ನಮ್ಗೆ ಚೆನ್ನಾಗಿ ಗೊತ್ಬಿಡಿ. ನಮಸ್ಕಾರ. ಏನಿಲ್ಲ, ಇವತ್ತು ಮತ್ತೆ ಮ್ಯಾಚು, ಸಂಡೇ ಮ್ಯಾಚು. ನಮ್ಮ ದೀಕ್ಷಿತ್ ಶೆಟ್ಟಿ ಅವರು ಶೆಟ್ಟಿ ಅಲ್ವಾ ನೀವು? ಗಟ್ಟಿ ಸಾರಿ ಅವರು ಮೊನ್ನೆ ಬರಲ್ಲ ಅಂತ ಹೇಳಿ ಅವರು ಬೇರೆ ಕಡೆ ಟೀಮಿಗೆ ಹೋಗ್ತೀನಿ ಅಂದ್ಬಿಟ್ಟು ಇವತ್ತು ಬಂದ್ರು. ಖುಷಿ ಇದೆ ಬಂದಿದ್ದು. ಖುಷಿ ಇವತ್ತೊಂದು ಒಳ್ಳೆ ಬ್ಲಾಗ್ ಮಾಡೋಣ. ಕಮಾನ್. ಓಕೆ ಪೋಯಿ ಗ್ರೌಂಡ್ ಪೋಯಿ ಡೆಸರ್ಟ್ ತೋಜಿ ವ್ಯೂ ಉಂಟು ತೋಲೆ ಇಂಚ ತೋಜಿ ಉಂಟು ಸೂಪರ್. ಗ್ರೌಂಡ್ ರೀಚ್ ಆಯ್ತೆ. ಟಾಸ್ ಬೇಗ ಮನ್ಪಡ ದೊಂಬು ಭಯಂಕರ ಉಂಡು. ಇಂಚ ಅದು ಗೊಬ್ಬುದು ಬೇಗ ಇಲ್ಲಡೆ ಪೋಡು. ನಮ್ಮ ಎನ್ನ ಲಕ್ಕಿ ಚಾಮಲ್ಲಿ ಹಾಯ್ ಮೈಸೂರು ಬೇರೆ ಏಪಲ್ಲ ಯಾನು ಬತ್ತಿನ ದಿನ 4 ವಿಕೆಟ್ ಮಿನಿಮಮ್ ಗಟ್ಟಿ ಬರ್ರಿ ಕಸ ಹೊಡೆಯೋಣ. ಸೊ ರೈಟ್ 4 ವಿಕೆಟ್ ಮೂಜಿ ಕ್ಯಾಚ್ ಯಾನು ಬತ್ತಿನ ಏಪಲ್ಲ ಬರ್ರಿ ಒಂಜಿ ಕ್ಯಾಚ್ ಬರ್ತದೆ. ಬಾಯ್ ಜಂಪ್ ಒಂದು ಬರ್ತದೆ ಅಂತಲೇ ಒಂದಲ್ಲ ಬೇಲೆ ಕೊರ್ಪೇರು ಪೊದಕ್ಕೆ ಆಯ್ದ ಮಾತಾಡಿ ಅಂಥದ್ದಿಲ್ಲ. ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ನಮ್ದೊಂದು ಪೊರಕೆ ಸೇವೆ ಉಂಟು. ಒಂದು ಗ್ರೌಂಡ್ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಗ್ರೌಂಡ್ ಕ್ಲೀನ್ ಮಾಡು, ಸ್ವಲ್ಪ ಗ್ರೌಂಡ್ ಇದ್ದವರು ಹೊಡಿಯುದು ಪೊರಕೆಯಲ್ಲಿ ಮಣ್ಣು ಬಂದಿರ್ತಲ್ಲ. ಲೆಟ್ಸ್ ಗೋ ಗೈಸ್, ಪೊರಕೆ ಸೇವೆ ಮಾಡುವ. ನನ್ನ ಬ್ಲಾಗಲ್ಲಿ ಇಂಥವ್ರು ಇದ್ರೆ ಮಾತ್ರ ನನ್ನ ಬ್ಲಾಗ್ ವ್ಯೂಸ್ ಹೋಗುದಿಲ್ಲ, ಎಂತ ಹೋಗುದಿಲ್ಲ. ನನ್ನ ಮುಖ ನೋಡಿ ಎಲ್ಲ ಇಲ್ಲ ಸುಮ್ಮನೆ ಅಂತ ಒಂದು ಆವ್ರೇಜ್ ಇದೆ ನಿಮ್ಮ ಮುಖ. ನೋಡಷ್ಟಿದೆ ನನ್ನ ಮುಖ ಅಲ್ಲ, ನೋಡಷ್ಟಿದೆ, ಅಷ್ಟು ಕೆಡ್ದಾಗೇನಿದೆ ಅಲ್ಲ. ನಿಮಗಿಂತ ನಮ್ದು ಎಂತ ಇಲ್ಲ, ನಿಮ್ಮ ಮುಂದೆ ಎಂತ ಇಲ್ಲ. ಅದೆಲ್ಲ ಬಿಡ್ರಿ, ನಾವೆಲ್ಲ ಹೇಳಿ ಪ್ರಯತ್ನ ಇಲ್ಲ ಅಲ್ಲ, ಅದು ಗತಿಯಾಗಿದೆ ಅಲ್ಲ. ಮನೆಯಂತೂ ಕಸ ಗುಡಿಸ್ತೇವೆ, ಇಲ್ಲಿ ಕಸ ಗುಡಿಸಿ ಹೋಗ್ತೇವೆ ಬಂತ. ಕಸ ಗುಡಿಸಿದ್ರೆ ಎಂತ ಅವಸ್ಥೆ ನೋಡಿ ನಮ್ದು. ನವೀನವರು ಗುಡಿಸಿ ಎಕ್ಸ್ಪರ್ಟ್ ಆಗಿದ್ದಾರೆ. ಕ್ಯಾಂಡಲ್ ಉಂಟು ಎಲ್ಲ ಮಾಡಿದ್ದಾರೆ ಮಾರೆ. ಹಿರಿ ಮೇಲ್ಮೇಲೆ ಕೊಡ್ಸಿ, ಮೇಲೆ ಗುಡಿಸಿ, ನೀವು ಗುಡಿಸಿ ಸರಿ ಸಾಕಲ್ಲ. ಲೇಟ್ ಆಂಡು ಅದು ಇದು ಮಾಡ್ಬೇಕು. Guys, bowling ആണ്ട് ചണ്ടിയാണ് പെട്ടിത്തൂലേ ഫുള്ള് ചണ്ടി full sweating bro. Amma, today what a humidity in zero. You have one more chair today. I told full chandi I can so boss change man was what you are sitting is your like 150 something target reward. Let's see Mahesh bhai, good captainship. Thank you, support of the team. Match team is good, the leader is good. anda Otherwise team leader ge matabadli. Very good. That's our batting, will see, then I will decide. What about our batting? Mr. Anish. There are many challenges in the internet. Ice cold water, that water, this water. There should be a challenge to play at 12 o'clock in the meeting. Anybody who plays 100 dirhams, 20 hours he has to play at that 100 them will go to hospital.
No. 1,000 will come. If he plays at 1 o'clock, 120 dirham. If he plays at 2 o'clock, 140 dirham. Overtime. So No. extra. That money should give that family only because he is not allowed. Come. 5 minutes, relax, guys. Why you are rushing? Rushing. He relaxed for let him. Inside. I'll give. So Don't rush. Don't rush. ಕೇಳ್ರಿ batting. They will full white wash. Only 140 something. ಎಸ್ ಒಂಜಿ ಫೇರ್ ಟಿ ಶರ್ಟ್ ಕಂಡಿತ್ತೆ ಇನ್ ಬಾರ್ದಿತ್ತೆ ನಮ್ಮ ಮ್ಯಾಚ್ ತಗೊಂಡಿಲ್ಲ ನಮ್ಮ ಬೆಂಗಳೂರದ RCB ಟಿ ಶರ್ಟ್ ಪಾಡ್ದೆ ಹಸಿರು ಇನ್ನು ಬೇತ ಪಾಡ್ದೆ ನಮ್ಮ ಸುಧಾಬಾಯಿ ಬಾರಿಗೆ ಬಂದಿಲ್ಲ ಬೆಂಗಳೂರಿನ ಹಾಸನದ ಯುವಕ ಹಾಸನದ ಯುವಕ ಹಾಸನದ ಯುವಕ ಹಾಸನದ ನವ ಯುವಕ ನರಕ ಯುವಕ ಇವ್ ನೋಡಿ ಎಂತ ಜಾಣ ಮರಿ ಏನಂತಾರೆ ಸಿದ್ಧ ಮಾಡ್ಬಿಟ್ಟ ನಾವು ನೋಡಿ ದಡ್ರು ಒಂದೇ ಬಟ್ಟೆ ಹೌದು ಇಷ್ಟು ಸಿಕ್ಕಿಗೆ 2 ಟಿ ಶರ್ಟ್ ಸತ್ಯವಾಗ್ಲೂ ಇದು ಗಲ್ಫ್ ಅಲ್ಲಿ ನಂದು 10ನೇ ವರ್ಷ ರನ್ನಿಂಗ್. ಒಮಾನಲ್ಲಿ ಒಂದು 5 ವರ್ಷ, ದುಬೈಲಿ ಒಂದು 5ನೇ ವರ್ಷ. ಈ ತರ ಬಿಸಿಲು, ಈ ತರ ಹ್ಯುಮಿನಿಟಿ, ಹಾಟ್ ಯಾವ ವರ್ಷ ನೋಡಿಲ್ಲ. ಸತ್ಯವಾಗ್ಲೂ ನಿಮ್ಗೆಲ್ಲ ಅನಿಸ್ಬೋದು ದುಬೈಲಿ ಇದಾರೆ, ಸರಿಯಾಗಿ ದುಡಿತಾರೆ, ಒಳ್ಳೊಳ್ಳೆ ದೊಡ್ಡ ಸ್ಕೈ ಸ್ಕಾಪರ್ ಬಿಲ್ಡಿಂಗ್ಸ್ ಹಂಗೆ ಅಂತ. ಬಿಲ್ಡಿಂಗ್ ಎಲ್ಲ ಇದೆ. ಇದ್ರಷ್ಟು ಬಿಸಿಲು ಇದೆಯಾ ಇರೋ ಊರಿಲ್ಲಪ್ಪ. ಟೂ ಮಚ್ ಹ್ಯೂಮಿಡಿಟಿ. ಆದ್ರೂ ನಾವು ಕ್ರಿಕೆಟ್ ಆಡೋದು ಬಿಡಲ್ಲ. ಅದು ಏನೇ ಆಗಲಿ, ಅದು ಟೆಂಪರೇಚರ್ 47, 48 ಅಷ್ಟೇ ಇರೋದು. 60 ಆದ್ರೂ ಆಡ್ತೀವಿ. ಅದು ಸುಮ್ಮನೆ ಆಡ್ತೀವಿ, ಬಿಡಲ್ಲ. ಕ್ರಿಕೆಟ್ ಬಿಡಲ್ಲ. ಶಾರ್ಟ್ ಲವ್ಲಿ. ವೆರಿ ಗುಡ್ ಶಾರ್ಟ್. ಮತ್ತೆಂತ ಮಾತಾಡ್ಲಿಕ್ಕೆ ಉಂಟಾ ಜನ ಲೋಕ ಮಾತಾಡ್ತಾನೆ ಒಂದ್ ಬೌಂಡ್ರಿ ಬಂದ್ಬಿಡ್ತು. ನಾವು ಮಾತಾಡಿದಷ್ಟು ಬೌಂಡ್ರಿ ಬರ್ತಾ ಇರ್ತದೆ, ಮಾತ್ರ ಹೇಳಿದಷ್ಟು ಬೌಂಡ್ರಿ ಹೋಗ್ತಾ ಇರುತ್ತೆ. ನಮ್ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಬೌಲಿಂಗ್ ಟೀಮ್. ನೋಡಿ ಎಲ್ಲಾನು ಸಿಗ್ತದೆ ನಿಮ್ಗೆ ಈ ಓವರಲ್ಲಿ. ವಿಕೆಟ್ ಸಿಕ್ತು, ಸಿಕ್ತು. ನೆಕ್ಸ್ಟ್ ಬ್ಯಾಟಿಂಗ್. Hello guys, match win on uncle. Basi, you played very well. And Well played. Able to see anything. bad luck. Madalla, everyone played very well. Boys played very well. No. Actually, Basi. ಇದನ್ನ ಮೂರು ಬೆಚ್ಚ ಹೋಗ್ತಾರ ಅವನಿಜಿ ಸೀದಾ ಒಂಜಿ That steadiness, na? You would have collapsed. ಹಲೋ ನಮಸ್ಕಾರ ಗೈಸ್. Habibi, welcome to Dubai. Welcome to Flamingo Beach. Yeah. ಫುಲ್ 7 ಎಂಕ್ಲು ತಂಜಿ ಬಿದ್ದಾರ್ದ ನೆಕ್ ಅಯ್ಯೋ ಒಂಜ ಫ್ಲೆಮಿಂಗೋ ಬೀಚ್ ಪಂದ ಓ ರಸಲ್ ಕೈ ಮಾಡೋಪುನಿ ಇತ್ತವಲ್ಲದು ದುಬೈ ಇಂಟರ್ನ್ಯಾಷನಲ್ ಸಿಟಿದ್ದು ಸಿಲಿಕಾನ್ ಸಿಟಿ ಬೇರೆ ಎಂಕ್ಲು ಪಿಕ್ ಮಂತ್ ಒಂದು ಬರ್ತಾರೆ. Best beach to visit in the summer time. With all full facilities available, family beach, everyone will definitely love it. If you feel hot also there is a chilling facility. I don't know, we'll see and we'll explore the Flamingo beach. Poi tuka enchapudu bandu namma team Mr. Basi We'll keep you updated. and how are you? It's a silent guy but a very killer guy. And he's a hard hitter. Now he's hard to become now slow hitter. Destroyer. No, he only destroyed. Our journey into ಇಲ್ಲಿ ಕ್ಲಿಪ್ ಮಾಡುವೆ. 1 hour journey and also the views are breathtaking. This road, they can see. too good that once we are out of this Dubai area, the views to Ras Al Khaimah. We can take 360 degree. And 360, I don't think it is possible, but from inside the car is possible. Try to capture. Wind board. Too much. Open the roof. No. We'll open the roof. We will be. The views are too good actually, breathtaking. Very good. Okay. I went 2-3 times actually with family. I loved it. Very nice. And very good that we have started in the correct time. Now we can see the sunset from there also. It will be even better. Really? That is our plan. Going well. So far all good as per the plan going. Vittal Bhai Pandey. Vittal Bhai, what is that concept?
desert concept. Village. Village. Like this one. You see here where you can stay overnight. It says see Emirates Camel Center. So what the concept is, you can spend overnight to get that feel that you are staying in the India countryside, village side atmosphere. So you'll have to report in by 5 or 4 o'clock in the afternoon. They'll allocate you one tent or like a small bed space for the overnight stay. Morning you wake up at your convenience and do farming. You'll spend the entire day within that yard where you'll see goats, camel, horses, and then nursing. If you are interested in farming also, you can do it. Like carrot will be there, potato crops, dates crops are there. You can help, you can water, you can plow, whatever you want. You'll be like close to nature. Complete one day. So That is the concept of that actually. Winter season, I think. Better, too good in the winter, but not in the summer actually. Yeah, because overnight, because of that atmosphere, there will not be any AC there. That is the problem. Yeah. You'll have to sleep in that tent. That is the problem actually. So in winter it will be good. We'll plan. We'll definitely plan. Yes. You'll see more coming in the coming next 10-15 minutes. In the next 20 kilometers, such concept you'll have more here. Here, All dates planned. Like how in India, how we used to get our farmhouses, Yeah. where everyone weekend will go jump into the farmhouse, do that country chicken and all. Yes. Same concept here also in Dubai. But the only thing we have to pay. Here we have to pay, there for free. See, there also like see, there also there. Yeah. Okay. Someone you missed it. Yeah, I got it. Okay. Habibi, welcome to Sharjah. Bye bye Dubai. So you click Take this. Sharjah enter ಪನ್ನ ಗೊತ್ತ ಎಂಟ್ರ ನನಗೆ ಗೊತ್ತಾಗ್ಬಿಟ್ಟು ಈ ಮಾಸ್ಕ್ Sharjah's biggest biggest mosque. beautiful mosque. Night it'll be even more. So ನನ್ನೆಲ್ಲ ಆಯ್ತು 44 minutes ತೋಜುಂಡು. So around 7-10 you reach up. So very good. In Tilal City. Tilal City. Tilal City. This is like artificial city from the scratch, from the desert, within the desert. The concept of this is whoever works for that company, Saudi Arabian company, they don't even have to come out of, see, they're beautiful and all. They don't even have to come out for anything. Everything is inside. Including helipad. Their employees, in case of any emergency, one helicopter can land. Totally free for employees actually. School, hospital, accommodation, everything. 360 they'll find here. This is like a Saudi. See, that is a model. You can take you see. This is the advertisement is there, na? Sure, you forward. Community parks, multi-places, this is one, and everything. Here, this is the model. You see, Tilal Mall. Biggest world's biggest man-made community from the scratch, like within a desert. हमको चांस सिक्वा, हमको भी मिलेगा चांस. Saudi government. बात करेगा. So they are making all Riyadh. Once you go inside, khalas, no need to come for anything. You'll find everything there. Maybe artificial beach also they'll made. That's nice. We can go there, huh? We can go, no problem. Reach आया, enter आया, Russell Khaimah. Baby, come to Dubai. Dibba. This is Dibba. Dabba. Dibba. Dibba. She is capturing the videos. I think Russell Khaimah enter आया. ಜವನಿರಂತೆ ಎಂಜಾಯ್ ಮಾಡೋದು ಅಂಚಿಂಚಿ ಹಿಡಿದು ಸನ್ಸೆಟ್ ಅವನುಂಡಲು. ಟ್ರಕ್ಸ್ ಎಂಚಂಜಿ ಯೂನಿಫಾರ್ಮಿಟಿ ಡಿಸ್ಟೆನ್ಸ್ ಇದು പോകുന്നുണ്ട്. ನೆಕ್ಲನ್ ಟೈಮಿಂಗ್ ಉಂಡು ಆ ಟೈಮ್ ಇಡೇ ಪೋಡಾಪ್. This is a time for them also. They cannot travel. They cannot enter. And also that lane they should not cross that lane. Fine, right? They come into this lane. Yeah, they should not cross. How obedient they are. Yeah, that one I'm telling. Strict. Strictly. Only that lane is allowed for the trucks.
informative vlog. Much people, मस्त जन होले तुरेगाव. अरे यार full crowd है. Fully crowded. Fully We crowded, thought yeah. no one will be here, but it's fully ulta. Yeah, this much. Pasi, Diksha, you see this? See? Woo, guys, Beautiful. Flamingo Beach. Your destination will be on the left. Someshwar beach. Bro, I think the beach reach aya. Dress mat change manta. Chuni hiಡ್ಕೋಬುಗ ಬಂದೆ. Tell bye. He was very scared, huh? Hi, ammo. Amma benda. Seasickness. Motion sickness. But he forgot to bring. I don't have any spare to wear. So Why you reasons came? I just What is this, Basi? Should come, man. I'm just enjoying to watching it. Okay, boy. Well, relax. You both, you guys go inside deep. Inside deep, I don't know the swimming also. We know the phone number, sir. Don't worry. Okay, let's go. Guys, asal kami mata Flamingo beach ಇದೆ ಬತ್ತಿಂಗ್ ಆಯ್ತಿರೊಂದಿಲ್ಲ with the Vittal Bhai, with Mr. Basi and Jimboy. Okay guys, ಅಲ್ಲಿ ಬೋದು ಭತ್ತ ರಸಲ್ ಕೈಮಗ್ ಬೋದು ಭತ್ತ all body reach all done, every done, everything done. The only thing is sleeping mode is on. He already slept for half an hour. I don't know what happened. Yeah, sleeping mode ಇದ್ರೆ ಬಾಕಿ ಉಂಟು 5:30 yes ಸ್ಟೋರಿ ಮಾತ ಪಂಡಿನ ಮೂಡಾತಿನ ಮತ್ತು ಆರ್ಲ ಪಂಡಿರ ಆಂಧ್ರ ಪ್ರದೇಶ ಅಲ್ಪ ಮತ್ತೆ ಇಂಚಿನ ಮಾತು ಆಪಣ ಮತ್ತು ಐತ ಬಗ್ಗೆ ಸ್ಟೋರಿ ಪಾತಿರಿಯದು Shivaradi. ಇಟ್ಸ್ ವೆರಿ ಇನ್ಫಾರ್ಮೇಟಿವ್ ನ್ಯೂಸ್. Shivaradi Palam. ಅದು ಕಾಕಾನಿ ಅದೇಂದ್ರೆ ಕಾಕಾನಿ ಕಾಕಾನಿಗೆ ಈಗ ಯೂಟ್ಯೂಬ್ ಸರ್ಚ್ ಬಂದು ಗೂಗಲ್ ಕಾಕಾನಿ ಬಂದು ಪ್ಲೇಸ್ ಉಂಟು ಭಾರಿ ಕಾರ್ಣಿಕದ That's it, right? ಬಾಯ್.